ಕಳೆದ 6 ವರ್ಷಗಳಿಂದ ಇಲ್ಲಿನ ಸೇತುವೆಯ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಮೀನುಗಾರರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಜನತೆಗೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ನೀಡಿದರೆ ಹೆಚ್ಚಿನ ಪ್ರಯೋಜನ ಆಗಬಹುದು. ಈ ಸೇತುವೆಯಲ್ಲಿ ಎಂದು ಸಿಗುವುದು ತಮಗೆ ಸಂಚಾರ ಭಾಗ್ಯ ಅಂತ ಇಲ್ಲಿನ ಜನತೆ ಜನನಾಯಕರನ್ನ ಪ್ರಶ್ನಿಸ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ ಕಟಪಾಡಿ ಸಮೀಪದ ಮಟ್ಟು ಪಡುಕೆರೆ ಸಂಪರ್ಕ ರಸ್ತೆ ಸುಮಾರು 7 ವರ್ಷಗಳ ಹಿಂದೆ ಸೋದೆ ಸ್ವಾಮೀಜಿಗಳಿಂದ ಶಿಲಾನ್ಯಾಸ ಮಾಡಿ ಈ ಭಾಗದ ರೈತರಿಗೆ ಮತ್ತು ಮೀನುಗಾರರಿಗೆ ಅನುಕೂಲವಾಗುವಂತೆ ಸೇತುವೆ ನಿರ್ಮಾಣ ಆಗಲಿ ಎಂದು ಹಾರೈಸಿದರು. ಸೇತುವೆ ನಿರ್ಮಾಣ ಕೆಲಸ ಆರಂಭವಾಗಿತ್ತು. ಆದರೆ ಬಳಿಕ ಕುಂಟುತ್ತಾ ಸಾಗಿದೆ. ಹಲವು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಒಬ್ಬರ ಮೇಲೆ ಇನ್ನೊಬ್ಬರು ಗೂಬೆ ಕೂರಿಸುವ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಏಳು ವರ್ಷ ಕಳೆದರೂ ಸೇತುವೆ ನಿರ್ಮಾಣ ಕಾರ್ಯ ಮಾತ್ರ ಪೂರ್ಣಗೊಂಡಿಲ್ಲ. ಮಟ್ಟು, ಪಡುಕೆರೆ, ಉಡುಪಿ, ಕಾಪು, ಕೈಪುಂಜಾಲು ಪರಿಸರದ ಮಂದಿಗೆ ಸಂಪರ್ಕ ಅನುಕೂಲವಾಗುವ ಈ ಸೇತುವೆ ಇಂದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿಬಿಟ್ಟಿದೆ. ಮಟ್ಟು ಪರಿಸರದಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಬೀಚ್ ಇದ್ದು ವಾರಾಂತ್ಯದಲ್ಲಿ ಸಾವಿರಾರು ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಸ್ಥಳೀಯರು ತೊಂದರೆಗೆ ಈಡಾಗುತ್ತಾರೆ. ಸದ್ಯ ಶಿಥಿಲಗೊಂಡಿರುವಂತಹ ಕಿರು ಆಣೆಕಿಂಡಿಯಲ್ಲೇ ವಾಹನಗಳು ಸಂಚಾರವನ್ನ ಮಾಡುತ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಅಪಾಯಕ್ಕೂ ಕಾರಣವಾಗಬಹುದು ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಇದು ಬ್ರಿಡ್ಜ್ ಸ್ಟಾರ್ಟ್ ಮಾಡಿ ಒಂದು 6 ವರ್ಷ ತನಕ ಆಯಿತು. ಇಷ್ಟರವರೆಗೆ ಏನು ಕೆಲಸ ಅರ್ಧ ಮಾಡಿ ಅಲ್ಲಿ ನಿಂತು ಹೋಗಿದೆ. 6 ವರ್ಷದಿಂದ ಯಾವುದೇ ಗಾಡಿ ಆದರೆ ಎಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಜಾಸ್ತಿಯಾಗಿ ನಾವು ಇಲ್ಲಿ ಮೀನುಗಾರರಿರೋದು ಮತ್ತು ಕೃಷಿ ಮಾಡ್ತಾ ಇದ್ದೇವೆ. ಈ ಬ್ರಿಡ್ಜಿಂದ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಉತ್ತಮವಾಗ್ತಿತ್ತು ರೆಡಿ ಆಗಿದ್ದರೆ. ಇಷ್ಟವರೆಗೆ ಅದೇ 5 ವರ್ಷ 6 ವರ್ಷದಿಂದ ಎಂಥ ಕೂಡ ಕೆಲಸ ಮುಂದುವರಿಸ್ತಾ ಇಲ್ಲ. ಇಲ್ಲಿ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಉಂಟು ಆಚೆ ಈಚೆ. ಈಗ ಬ್ರಿಡ್ಜ್ ಆದರೆ ನಮಗೆ ಮೀನುಗಾರಿಕರಿಗೆ ನಮಗೆ ರೈತರಿಗೆಲ್ಲ ತುಂಬ ಉತ್ತಮ ಆಗ್ತಿತ್ತು. ಇದು ಎಂತಂತ ಗೊತ್ತಿಲ್ಲ. ಒಂದು 6 ವರ್ಷದಿಂದ ಹೀಗೆ ಎಂಥ ಕೂಡ ಕೆಲಸ ಮುಂದೆ ಹೋಗೋದಿಲ್ಲ. ನಾವು ಮೊದಲು ಕೂಡ ನ್ಯೂಸ್ ಚಾನಲ್ ಅವರು ಬಂದು ಇದು ಪೇಪರಲ್ಲೆಲ್ಲ ಬಂದಿತ್ತು. ಆವಾಗ ಸ್ವಲ್ಪ ಮಣ್ಣು ಹಾಕಿ ಹೋಗ್ತಾರೆ. ಆಮೇಲೆ ಇದರ ಕಡೆಗೆ ಯಾರು ಕೂಡ ಗಮನ ಹರಿಸೋದಿಲ್ಲ. ಹೀಗೆ ಉಂಟು. ಇನ್ನು ಯಾವಾಗ ಇದಕ್ಕೆ ನಾವು ಚಲಿಸಲಿಕ್ಕೆ ಭಾಗ್ಯ ಬರ್ತದಂತ ನಮಗೆ ಗೊತ್ತಿಲ್ಲ. ಇಷ್ಟವರೆಗೆ ತುಂಬ ಒಂದು 6 ವರ್ಷದಿಂದ ಹೀಗೆ ಯಾರು ಕೂಡ ಕೇಳುವವರಿಲ್ಲದಾಗೆ ಹೀಗೆ ಬಿದ್ದಿದೆ. ಇದು ನಮಗೆ ತುಂಬ ಕಷ್ಟಕರವಾಗ್ತಾ ಉಂಟು. ಈಗ ಒಂದು ಆಗಿದ್ದರೆ ನಮಗೆಲ್ಲ ಸಂಪರ್ಕ ಆಗ್ತದೆ. ಇಲ್ಲಿ ಬೀಚಿಗೆಲ್ಲ ಹೋಗಲಿಕ್ಕೆ ಬರಲಿಕ್ಕೆ, ಮತ್ತು ಇಲ್ಲಿ ಸ್ಯಾಟರ್ಡೆ ಸಂಡೇ ಎಲ್ಲ ತುಂಬ ಟ್ರಾಫಿಕ್ ಆಗ್ತದೆ. ನಮಗೆ ಇಲ್ಲಿ ಲೋಕಲ್ ಆಗಿ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಟೂರಿಸ್ಟ್ ಎಲ್ಲ ತುಂಬ ಬರ್ತಾರೆ ಇಲ್ಲಿ. ಈಗ ಟ್ರಾಫಿಕ್ ಫುಲ್ ಜಾಮ್ ಆಗಿ 1-2 ಗಂಟೆಯಲ್ಲಿ ನಿಲ್ಲಬೇಕಾಗ್ತದೆ. ನಾವು ಹೋಗೋದು ಈಗ ಡ್ಯಾಮಿನ ಮೇಲಿಂದ ಹೋಗೋದು. ಡ್ಯಾಮ್ ಅದು ಕೂಡ ಅಷ್ಟು ಇದು ಇಲ್ಲ, ಗಟ್ಟಿಯಾಗಿಲ್ಲ. ಈಗ ಅದು ನುರಿದು ಹೋದರೆ ಮತ್ತು ನಮಗೆ ಎಂಥ ಸಂಪರ್ಕ ಇಲ್ಲ. ಇದನ್ನು ಆದಷ್ಟು ಬೇಗ ಮಾಡಬೇಕಂತ ನಾವು ವಿನಂತಿ ಮಾಡ್ತೇವೆ. ಸೇತುವೆ ನಿರ್ಮಾಣಗೊಂಡಲ್ಲಿ ಬಸ್ಸುಗಳು ಈ ಸೇತುವೆಯಲ್ಲಿ ಸಂಚರಿಸಿ ಸ್ಥಳೀಯ ಜನರಿಗೆ, ವಿದ್ಯಾರ್ಥಿಗಳಿಗೆ, ಕೆಲಸಕ್ಕೆ ಹೋಗುವವರಿಗೆ ಅನುಕೂಲ ಆಗಲಿದೆ. ಸಂಬಂಧಪಟ್ಟವರು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.